ಒಂದೆಡೆ ತ್ಯಾಜ್ಯ ವಿಲೇವಾರಿ ಕುರಿತು ಜಾಗೃತಿ ಮೂಡಿಸುವ ಕಸರತ್ತುಗಳು, ಇನ್ನೊಂದು ತ್ಯಾಜ್ಯದ ಕೊಂಪೆಯಾಗಿ ಬೆಳೆಯುತ್ತಿರುವ ರಸ್ತೆಗಳು, ಕಾಲುವೆಗಳು, ಮತ್ತೊಂದೆಡೆ ದಿನದಿಂದ ದಿನಕ್ಕೆ ಎಲ್ಲೆಂದರಲ್ಲಿ ರಾಜಾರೋಷವಾಗಿ ತ್ಯಾಜ್ಯ ಎಸೆಯುವ ಪ್ರಕರಣಗಳು. ಅಷ್ಟಕ್ಕೂ ಈ ಎಲ್ಲ ಸಮಸ್ಯೆ ಇರೋದಾದ್ರೂ ಎಲ್ಲಿ ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಸ್ವಚ್ಛ ಪರಿಸರ ಇದ್ದಲ್ಲಿ ಆರೋಗ್ಯ ಉತ್ತಮವಾಗಿರುತ್ತೆ ಅನ್ನೋ ಮಾತೊಂದಿದೆ. ಆದರೆ ಪುತ್ತೂರಿನ ಬೈಪಾಸ್ ರಸ್ತೆ ಇದಕ್ಕೆ ತದ್ವಿರುದ್ಧವಾಗಿದೆ. ಕಾರಣ, ಇಲ್ಲಿ ದಿನದಿಂದ ದಿನಕ್ಕೆ ಎಲ್ಲೆಂದರಲ್ಲಿ ರಾಜಾರೋಷವಾಗಿ ತ್ಯಾಜ್ಯ ಎಸೆಯುವ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಆಡಳಿತದ ಮೇಲೆ ಕಿಮ್ಮತ್ತು ಬೆಲೆ ನೀಡದ ಪರಿಸ್ಥಿತಿ ಉಂಟಾಗಿದ್ದು, ಎಷ್ಟೇ ಜಾಗೃತಿ ಮೂಡಿಸಿದ್ರೂ ರಾತ್ರಿ ಹೊತ್ತಿನಲ್ಲಿ ಬೈಪಾಸ್ ರಸ್ತೆ, ನಗರದ ಒಳಗಿನ ಮುಖ್ಯ ರಸ್ತೆ ಸೇರಿದಂತೆ ನಗರದಲ್ಲಿ ಇರುವ ಕಾಲುವೆಗಳಲ್ಲಿ ರಾಶಿ ರಾಶಿ ಕಸಗಳನ್ನು ಗೋಣಿ ಚೀಲದಲ್ಲಿ ತಂದು ಎಸೆಯುತ್ತಿರುವ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿಯಾಗ್ತಾನೇ ಇದೆ. ನಗರದ ಕೆಲವೆಡೆ ಆಯ್ದ ಜಾಗಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿದ್ರೂ ಅದಕ್ಕೂ ಹೆದರದ ಜನ ತ್ಯಾಜ್ಯ ಎಸೆಯುವುದನ್ನ ಬಿಟ್ಟಿಲ್ಲ. ಆಡಳಿತ ಸಿಸಿ ಕ್ಯಾಮೆರಾ ಮೂಲಕ ರಸ್ತೆ ಬದಿ ತ್ಯಾಜ್ಯ ಎಸೆಯುವವರನ್ನ ಪತ್ತೆ ಹಚ್ಚಿ ದಂಡ ವಿಧಿಸಿದ್ರೂ ಮತ್ತೆ ಅದೇ ಚಾಳಿಯನ್ನ ಜನತೆ ಬಿಡುವಂತೆ ಕಾಣಿಸ್ತಾ ಇಲ್ಲ. ಇದಕ್ಕೆ ನಗರದ ಹೊರವಲಯದ ಮುಕ್ವೆ ಉದಾಹರಣೆಯಾಗಿದೆ. ಮುಕ್ವೆಯಲ್ಲಿ ರಸ್ತೆ ಬದಿಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿದ್ರೂ ಮುಖ್ಯ ರಸ್ತೆಯಿಡೀ ತ್ಯಾಜ್ಯದಿಂದ ರಾರಾಜಿಸ್ತಾ ಇದೆ. ನಾಯಿಗಳು ತ್ಯಾಜ್ಯವನ್ನ ಎಳೆದಾಡಿ ಈ ಪ್ರದೇಶದಲ್ಲಿ ದುರ್ನಾತ ಬೀರ್ತಾ ಇದೆ. ಇಲ್ಲಿ ಈಗಾಗಲೇ 2 ಬಾರಿ ತ್ಯಾಜ್ಯ ಎಸೆದವರನ್ನ ಪತ್ತೆ ಹಚ್ಚಿ ದಂಡ ವಿಧಿಸಲಾದರೂ ತ್ಯಾಜ್ಯ ಎಸೆಯುವುದು ಮಾತ್ರ ನಿಂತಿಲ್ಲ. ಈ ಕುರಿತು ಸ್ಥಳೀಯ ನರಿಮುಗರು ಗ್ರಾಮ ಪಂಚಾಯತ್ ವತಿಯಿಂದ ಎಚ್ಚರಿಕೆಯ ಫಲಕವನ್ನ ಈ ಪ್ರದೇಶದಲ್ಲಿ ಹಾಕಲಾಗಿದೆ. ಅದು ತ್ಯಾಜ್ಯ ಎಸೆಯುವವರ ಕಣ್ಣಿಗೆ ಕಾಡಿಸ್ತಾ ಇಲ್ಲ. ಕಸ ಅಂತ ಹೇಳಿದರೆ ಅದು ಒಣ ಕಸ ಆಗಿರ್ಬೋದು ಅಥವಾ ಹಸಿ ಕಸ ಆಗಿರ್ಬೋದು, ಅದನ್ನೆಲ್ಲ ತಂದು ಹಾಕ್ತಾ ಇದ್ದಾರೆ. ಇದು ಸಾರ್ವಜನಿಕರು ತುಂಬ ತೊಂದರೆ ಆಗ್ತದೆ. ತೊಂದರೆ ಅಂತ ಹೇಳಿದರೆ ವಾಸನೆ ಬರ್ತಾ ಉಂಟು. ಇದನ್ನು ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಇದು ಮಾಡಿ ಇದನ್ನು ಬಂದು ನೋಡುವುದಲ್ಲದೆ ಇದನ್ನು ತೆಗೆಯುವಂಥ ವ್ಯವಸ್ಥೆ ಮಾಡೋದಿಲ್ಲ. ನಗರದ ಹೊರವಲಯದ ನೆಕ್ಕರೆ ಎಂಬಲ್ಲಿ ತೋಡೊಂದರಲ್ಲಿ ಕ್ವಿಂಟಾಲ್ ಗಟ್ಟಲೆ ತ್ಯಾಜ್ಯಗಳನ್ನ ಗೋಣಿ ಚೀಲಗಳಲ್ಲಿ ತಂದು ಸುರಿಯಲಾಗಿದೆ. ಇದನ್ನ ಕೇಳುವವರೇ ಇಲ್ಲದಂತಾಗಿದೆ. ಮುಂದಿನ ದಿನಗಳಲ್ಲಿ ನಗರಾಡಳಿತ ತ್ಯಾಜ್ಯ ಎಸೆಯುವವರ ಮೇಲೆ ಕಠಿಣ ಕ್ರಮ ಜರುಗಿಸುವ ಕುರಿತು ಯೋಚಿಸಬೇಕಾಗಿದೆ. ಇಲ್ಲದಿದ್ದಲ್ಲಿ ಮುಂದೊಂದು ದಿನ ನಗರವಿಡೀ ಕಸದ ಕೊಂಪೆಯಾಗಿ ಪರಿಸರ ನಾಶಕ್ಕೆ ಕಾರಣವಾಗಬಹುದು. ಸೇತುವೆ ಕೆಳಗೆ ಸಹ ಆಗ್ತಾ ಇದ್ದಾರೆ. ಅಲ್ಲಿ ಬೆದ್ದಾಳದಿಂದ ಸಂಕೇತದಿಂದ ಸಾಧಾರಣ ಇಲ್ಲಿ ನೆಕ್ಕರೆ ಹೋಗುವ ರೋಡಿ ತನಕ ಆಗ್ತಾ ಇದ್ದಾರೆ. ಅದೊಂದು ಸತ್ಯ. ಅದು ಗೋಣಿ ತಂದು ಆಗ್ತಾ ಇದ್ದಾರೆ. ಅದರಲ್ಲಿ ಮಾಂಸದ ಇದಾಗಿರ್ಬೋದು ಅಥವಾ ಯಾವುದೇ ಇದು ಇರ್ಬೋದು, ಅದನ್ನು ಸರಿಯಾಗಿ ಮಾಡೋದಿಲ್ಲ. ಈಗಾಗಲೇ ಮುಕ್ವೆಯಲ್ಲಿ ರಸ್ತೆ ಬದಿ ತ್ಯಾಜ್ಯ ಎಸೆಯುವವರನ್ನ ಸಿಸಿ ಕ್ಯಾಮೆರಾದ ಮೂಲಕ ಪತ್ತೆ ಹಚ್ಚಿ ದಂಡ ವಿಧಿಸಲಾಗಿದೆ. ಪ್ರಸ್ತುತ ಇಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾ ತೋರ್ಪಡಿಕೆಗೆ ಸೀಮಿತವಾದಂತೆ ಕಾಣಿಸ್ತಾ ಇದೆ. ಸಿಸಿ ಕ್ಯಾಮೆರಾದ ಸರಿಯಾದ ಪರಿಶೀಲನೆ ನಡೀತಾ ಇಲ್ಲ. ಪರಿಣಾಮ, ರಾತ್ರಿ ಹೊತ್ತಿನಲ್ಲಿ ಕಾರು, ಬೈಕುಗಳಲ್ಲಿ ಬಂದು ತ್ಯಾಜ್ಯವನ್ನ ರಸ್ತೆ ಬದಿ ಎಸೆದಿದ್ದಾರೆ. ಇದಕ್ಕೆ ಕಡಿವಾಣ ಹಾಕದಿದ್ರೆ ತ್ಯಾಜ್ಯದಿಂದಾಗಿ ಅಪಘಾತಗಳು ಸಂಭವಿಸುವ ಪರಿಸ್ಥಿತಿ ಉಂಟಾಗಲಿದೆ. ಆದ್ದರಿಂದ ತಕ್ಷಣ ನಗರಾಡಳಿತ ತ್ಯಾಜ್ಯ ಎಸೆಯುವವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಅಲ್ಲದೆ ಈಗಾಗಲೇ ಅಳವಡಿಸಿದ ಸಿಸಿ ಕ್ಯಾಮೆರಾದ ಸರಿಯಾದ ಪರಿಶೀಲನೆಯಾಗಬೇಕು. ಸಿಸಿ ಕ್ಯಾಮೆರಾ ಉಂಟು. ಸಿಸಿ ಕ್ಯಾಮೆರಾ ತೋರ್ಪಡಿಗೆಗೆ ಮಾತ್ರ ಹಾಕಿರುತ್ತಾರೆ ಮತ್ತು ಅದನ್ನು ಸರಿಯಾಗಿ ಪರಿಶೀಲನೆ ಮಾಡುವುದಿಲ್ಲ. ಪುತ್ತೂರು ಸ್ಟೇಷನಿಂದ ಸಹ ಬಂದ ಆ ಕಡೆಯಿಂದ ಒಂದು ಲೈನ್ ಇತ್ತು, ಅದನ್ನು ತೆಗೆದಿದ್ದಾರೆ. ಈಗ ಅದನ್ನು ತೆಗೆದು ಈಗ ಈಚೆ ಬದಿಯಲ್ಲಿ ಹಾಕಿದ್ದಾರೆ. ಈಚೆ ಬದಿಯನ್ನು ತಂದು ಹಾಕಿದ್ರು ಸಹ ಅದನ್ನು ನೋಡುವಂಥ ವ್ಯಕ್ತಿಗಳಿಲ್ಲ. ಹಾಗಾಗಿ ಇದನ್ನು ಒಂದು ಸರಿಯಾದ ರೀತಿ ಅಧಿಕಾರಿಗಳೇ ಹೊಣೆ. ಒಟ್ಟಿನಲ್ಲಿ ಪುತ್ತೂರು ನಗರದಲ್ಲಿ ತ್ಯಾಜ್ಯ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು, ಇನ್ನಾದರೂ ಈ ಸಮಸ್ಯೆಗೆ ಮುಕ್ತಿ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅನೀಶ್ ಕುಮಾರ್, ವಿ4 ನ್ಯೂಸ್, ಪುತ್ತೂರು.